ತುಳುನಾಡ ಪುರಾತನ ಜಾನಪದ ಕ್ರೀಡೆಗಳಲ್ಲೊಂದಾದ ಇತಿಹಾಸ ಪ್ರಸಿದ್ಧ 29ನೇ ವರ್ಷದ ಹೊನಲು ಬೆಳಕಿನ ಕೋಟಿ ಚೆನ್ನೆಯ ಜೋಡುಕರೆ ಕಂಬಳಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಳದ ಎದುರಿನ ದೇವರ ಮಾರು ಗದ್ದೆಯಲ್ಲಿ ಕಂಬಳೋತ್ಸವ ನಡೀತಾ ಇದ್ದು, ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಮುಳಿಯ ಕೇಶವ ಪ್ರಸಾದ್ ಇವರು ಕಂಬಳ ಕೆರೆಗೆ ಧಾರ್ಮಿಕ ಕ್ಷೇತ್ರಗಳ ಪ್ರಸಾದ ಹಾರಿಸಿ ವಿಶೇಷವಾಗಿ ಪೂಜೆ ನಡೆಸಿ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ಕಂಬಳ ಸಮಿತಿಯ ಅಧ್ಯಕ್ಷರಾದ ಎನ್ ಚಂದ್ರಹಾಸ್ ಶೆಟ್ಟಿ, ಸಂಚಾಲಕರಾದ ಎನ್ ಸುಧಾಕರ ಶೆಟ್ಟಿ, ಕೋಶಾಧಿಕಾರಿ ಈಶ್ವರ ಭಟ್ ಪಂಜಿಗುಡ್ಡೆ, ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕುಳಾಲ್ ಪಿವಿ, ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ವಿದ್ಯಾರಶ್ಮಿ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದ ಕೆ ಸೀತಾರಾಮ್ ರೈ ಸವಣೂರು ಸೇರಿದಂತೆ ಕಂಬಳ ಕೋಣದ ಯಜಮಾನರು, ಕಂಬಳ ಪ್ರೇಮಿಗಳು, ಕಂಬಳ ಸಮಿತಿಯ ಸರ್ವರು ಉಪಸ್ಥಿತರಿದ್ದರು. ಬಳಿಕ ನಡೆದ ಉದ್ಘಾಟನಾ ಸಮಾರಂಭ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಮುಳಿಯ ಕೇಶವರವರು ಮನೋಸ್ಥೈರ್ಯ ಮತ್ತು ಬಾಹುಬಲ ಎರಡನ್ನ ವೃದ್ಧಗೊಳಿಸಬೇಕು. ಇದಕ್ಕೆ ಕಂಬಳದಂತಹ ಕ್ರೀಡೆಗಳ ಪಾತ್ರ ಬಹುಮುಖ್ಯವಾಗಿರುತ್ತೆ. ಕಂಬಳ ಕ್ರೀಡೆಗೆ ರಾಜ್ಯ ದೇಶಗಳಿಂದ ಅಭಿಮಾನಿಗಳು ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಬರುವಂತಾಗಲಿ ಅಂತ ಹಾರೈಸಿದ್ರು. ಈ ಸಂದರ್ಭದಲ್ಲಿ ಸಹಕಾರ ರತ್ನ ಪುರಸ್ಕೃತರಾದ ಸವಣೂರು ಸಿದ್ದರಾಮ್ ಇವರನ್ನ ಗೌರವಿಸಲಾಯಿತು. ಸುರತ್ಕಲ್ ಕಂಡಿಗೆ ದೇವಕಿ ಈಶ್ವರ ಪೂಜಾರನ ನಾವರದಲ್ಲಿ ವಿಭಾಗದಲ್ಲೂ ಕೋಟಿ ಕರೆಂಟ್ ಬರೋದಿಲ್ಲ. ಕಂಬಳದಂತಹ ಕಾರ್ಯಕ್ರಮಗಳು, ಸ್ಪರ್ಧೆಗಳು, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಇಂತಹ ಕಾರ್ಯಕ್ರಮಗಳು ಎಲ್ಲರನ್ನೂ, ನಮ್ಮನ್ನು ಜಾತಿ, ಮತ, ಧರ್ಮವನ್ನು ಮೀರಿ, ಈ ಎಲ್ಲೆಗಳನ್ನು ಮೀರಿ ಒಂದುಗೂಡಿಸುವಂತಹ ಕಾರ್ಯಕ್ರಮಗಳು ಆಗುತ್ತವೆ. ಈ ನಿಟ್ಟಿನಲ್ಲಿ ಈ ಕೋಟಿ ಚೆನ್ನಯ್ಯ ಜೋಡು ಕೆರೆ ಕಂಬಳಕ್ಕೆ ಈ ಉದ್ಘಾಟನೆಯ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ, ಆನಂದದಿಂದ ನಾನು ಒಳಿತನ್ನು ಬಯಸುತ್ತೇನೆ. ಈ 2 ದಿನಗಳ ಕಂಬಳದ ಕಾರ್ಯಕ್ರಮ ಭಗವಂತನ ಅನುಗ್ರಹದಿಂದ ಸುಸೂತ್ರವಾಗಿ ನಡೆಯಲೆಂದು ಆಶಿಸುತ್ತೇನೆ, ಪ್ರಾರ್ಥಿಸುತ್ತೇನೆ. ನಮ್ಮ ಜ್ಯೋತಿಷ್ಯಡು ಚಂದ್ರಬಲ ಬಾರಿ ಇಂಪಾರ್ಟೆಂಟ್ ಎಂದು ಪನ್ಪೇರು. ಅಂಡ ಚಂದ್ರಬಲ ಇಂಪಾರ್ಟೆಂಟ್ ಏಪ ಆಪುಂಡು ಬಂಡ ಚಂದ್ರಬಲದ ಅವಶ್ಯಕತೆ ಚಂದ್ರಬಲ ಇತ್ತಂಡಲ್ಲ ನಂಗೆ ಏಪ ಆಪುಂಡು ಬಂಡ ಉಪಯೋಗ ಆಪುಂಡು ಬಂಡ ನಮ್ಮ ಮನೋಸ್ಥೈರ್ಯ ಬಾಹುಬಲ ಇಂದ್ರ ಅಡ್ಡಿಪ್ಪಡು. ನಮ್ಮ ಕಂಬಳದಂತ ಇತ್ತಿನ ಕ್ರೀಡೆ ಈ ಮನೋಸ್ಥೈರ್ಯಲ ಬಾಹುಬಲನ ವೃದ್ಧಿ ಮಾನ್ಪೊಂದಿತ್ತು. ನಾವು ಅಂಚಿತ್ತಿನ ಈ ಕ್ರೀಡೆನ ಆಯೋಜನೆ ಮಾಡ್ತಂದಿಪ್ಪನಕ್ಲನ್ನ ನಿಕ್ಲೆ ಮಾತರೆಗ್ಲ ವಿಶೇಷವಾದನ ದೇವರ ಅನುಗ್ರಹ ಇಪ್ಪಡು ಪನ್ನೊಂದು ವಿಶೇಷ ಅಭಿನಂದನೆ ಈ ಸಂದರ್ಭಡು ಏನು ಪನ್ನೊಂದಿಲ್ಲ. ಈ ಒಂಜಿ ಕಂಬಳ ಮಲ್ಪಡಂಡ 29 ವರ್ಷ ಏತು ವರ್ಷ ಇಂಚೆ ನೆಕ್ ಸಂಬಂಧಪಟ್ಟ ಪಾರ ಕಾರ್ಯಕರ್ತೆಯರು ಭಂಗ ಬರ್ಪುನ ಮಾತ ತೂಪ ಅಂಚಿನೆಟ್ಟು నేను ಪ್ರಾರ್ಥನೆ ಮಲ್ತನ ಅಂಚಿನ ದಿವಂಗತ ಮುತ್ತಪ್ಪ ರೈಕ್ಲೇನ ಜಯಂತ ರೈಕ್ಲೇನ ಈ ಸಂದರ್ಭಡು ನೆನಪು ಮಲ್ತೊಂದು ಇತ್ತೆ ನೇನು ಈ ಪರಿಸ್ಥಿತಿ ಇಡ್ಲ ನಡಪುಣ್ಣಂಚಿನ ನನ್ನ ಆತ್ಮೀಯ ಸ್ನೇಹಿತೆ అయిన ಚಂದ್ರಹಾಸ್ ಶೆಟ್ರಿಗಳ ಒಂಜಿ ಆಗ್ನ ತಂಡಗಳ ಒಂಜಿ ಅಭಿನಂದನೆ ಮಲ್ತದೆ. ಈ ಕಂಬಳ 2 ದಿನ ಪೊರ್ಲುಡು ನಡಪಾಡು ಮಾಲಿಂಗೇಶ್ವರ ಅನುಗ್ರಹ ಕೊರಡು ಬಂದು ಎನ್ನ ಅಭಿನಂದನೆಗಳನ್ನು ಸಲ್ಲಿಸಬೇಕು.